ಸ್ನೇಹಿತರೆ, ಇವತ್ತು ನಾನು 438 ದಿವಸಗಳ ಕಾಲ ಸಮುದ್ರದ ಮಧ್ಯದಲ್ಲಿ ಒಬ್ಬಂಟಿಯಾಗಿ ಕಳೆದು ಇತಿಹಾಸ ರಚಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋಕೆ ಹೋಗ್ತಾ ಇದ್ದೀನಿ. ಹೌದು, 1 ವರ್ಷಕ್ಕಿಂತ ಜಾಸ್ತಿ ಮೇಲ್ಗಡೆ ಆಕಾಶ, ಕೆಳಗಡೆ 100 ಮೈಲಿ ದೂರದ ಭಯಾನಕ ಹಾಗೂ ನಿಗೂಢ ಸಮುದ್ರ. ಯಾವುದೇ ದಡ ಕೂಡ ಕಾಣ್ತಾ ಇಲ್ಲ, ಯಾರು ಕೂಡ ಸಹಾಯಕ್ಕೆ ಬರ್ತಿಲ್ಲ. ಕೇವಲ ಒಂದು ಕಿತ್ತು ಹೋಗಿರುವ ಚಿಕ್ಕ ದೋಣಿ. 1 ದಿವಸ ಮಟ್ಟಿಗೆ ಮೀನು ಹಿಡಿಯಲು ಸಮುದ್ರಕ್ಕೆ ಈ ವ್ಯಕ್ತಿ ತೆರಳಿದ್ದ. ಆದ್ರೆ ಅದೇ ಸಮುದ್ರ ಈ ವ್ಯಕ್ತಿಯನ್ನ 438 ದಿವಸಗಳ ಕಾಲ ತನ್ನ ಸೆರೆಯಲ್ಲಿ ಹಿಡಿದುಕೊಂಡಿತ್ತು. ತಿನ್ನೋಕೆ ಊಟ ಇರಲಿಲ್ಲ, ಕುಡಿಯೋಕೆ ನೀರು ಇಲ್ಲ, ಇರೋಕೆ ಮನೆ ಇಲ್ಲ, ಜೊತೆಗೆ ಸಹಾಯ ಮಾಡಲು ಯಾರು ಕೂಡ ಇರಲಿಲ್ಲ. ಇಂತಹದ್ರಲ್ಲಿ ಬದುಕುವ ಭರವಸೆ ಶೂನ್ಯವಾಗಿತ್ತು. ಸಾವು ಗ್ಯಾರಂಟಿಯಾಗಿತ್ತು. ಈ ಒಂದು ಚಿಕ್ಕ ದೋಣಿಯಲ್ಲಿ ಇದ್ದವರು ಇಬ್ಬರು. ಆದ್ರೆ 4 ತಿಂಗಳ ನಂತರ ಒಬ್ಬ ಉಸಿರಾಟವನ್ನೇ ನಿಲ್ಲಿಸಿಬಿಟ್ಟಿದ್ದ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಮಾತ್ರ ಕೊನೆಯ ಉಸಿರು ಇರುವವರೆಗೂ ಹೋರಾಡುತ್ತಾನೆ. ಈ ವ್ಯಕ್ತಿ 438 ದಿವಸಗಳ ಕಾಲ ಒಬ್ಬನೇ ಒಂದು ಚಿಕ್ಕ ದೋಣಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಹೇಗೆ ಇದ್ದ, ಹೇಗೆ ಬದುಕಿದ ಅನ್ನುವ ರೋಚಕ ಕತೆ ಕೇಳಿದರೆ ರೋಮಗಳು ರೋಮಾಂಚನಗೊಳ್ಳುತ್ತವೆ. ಅದು 2012 ನವೆಂಬರ್ 18ನೇ ತಾರೀಕು ಮೆಕ್ಸಿಕೋದ ದಕ್ಷಿಣ ತಟದಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಅದು ಸಾಯಂಕಾಲ ಸಮಯ. 36 ವಯಸ್ಸಿನ ಜೋಶ್ ಅಲ್ವರೆಂಜಾ ತನ್ನ 9 ವರ್ಷದ ಮಗಳ ಜೊತೆ ವಾಸವಾಗಿದ್ದ. ಹಾಗೂ ಅವನ ಸಹಪಾಠಿ 22 ವರ್ಷದ ಎಜೆಕ್ವಿಲ್ ಕೋರ್ಡೋಬಾ ಇಬ್ಬರು ವೃತ್ತಿಯಲ್ಲಿ ಮೀನುಗಾರರಾಗಿದ್ದರು. ಜೋಶ್ಗೆ ಮೀನು ಹಿಡಿಯುವುದರಲ್ಲಿ ಹಲವಾರು ವರ್ಷಗಳ ಅನುಭವ ಇತ್ತು. ಆದ್ರೆ ಎಜೆಕ್ವಿಲ್ಗೆ ಅಷ್ಟೊಂದು ನಿಪುಣತೆ ಇರಲಿಲ್ಲ. ಇತ್ತೀಚೆಗಷ್ಟೇ ಅವನು ಜೋಶ್ ಜೊತೆ ಸೇರಿಕೊಂಡಿದ್ದ. ಇವರ ಕೆಲಸ ಮೀನುಗಳನ್ನ ಹಿಡಿಯುವುದು ಮತ್ತು ಮಾರುಕಟ್ಟೆಯಲ್ಲಿ ಮಾರಿ ಒಳ್ಳೆಯ ದುಡ್ಡು ಮಾಡಿ ಕುಟುಂಬವನ್ನ ನಡೆಸೋದಾಗುವುದು ಅಷ್ಟೇ. ಇತ್ತೀಚೆಗೆ ಎಷ್ಟು ಮೀನುಗಳನ್ನ ಹಿಡಿದರೂ ಕೂಡ ಅವುಗಳಿಗೆ ಒಳ್ಳೆಯ ಬೆಲೆ ಸಿಗುತ್ತಿರಲಿಲ್ಲ. ಹೀಗಾಗಿ ಈ ಬಾರಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಒಳ್ಳೆಯ ಮೀನುಗಳನ್ನ ಹಿಡಿದು ದುಡ್ಡನ್ನ ಗಳಿಸಬೇಕೆಂದು ಇಬ್ಬರು ನಿರ್ಧಾರ ಮಾಡಿಯೇ ಬಿಡುತ್ತಾರೆ. ಯಾವಾಗ ಜಾಸ್ ಮೀನನ್ನ ಹಿಡಿಯಲು ಸಮುದ್ರದ ಒಳಗೆ ಹೋಗಲು ಮುಂದಾಗುತ್ತಾನೋ ಆಗ ಅವನ ಒಬ್ಬ ಸ್ನೇಹಿತ, ಇವತ್ತು ಸಮುದ್ರದ ಒಳಗಡೆ ಹೋಗಬೇಡ, ಯಾಕೋ ಸಮುದ್ರ ಇವತ್ತು ಒಂದು ರೀತಿ ವಿಚಿತ್ರವಾಗಿ ಕಾಣಿಸುತ್ತದೆ ಅಂತ ಆತಂಕದಿಂದ ಸಲಹೆಯನ್ನ ನೀಡುತ್ತಾನೆ. ಆದ್ರೆ ಜೋಶ್ ಮಾತ್ರ ಅವನ ಮಾತುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ನಾವೇನು ದೂರ ಹೋಗುತ್ತಿಲ್ಲ ಬಿಡು, ಕೇವಲ ಕೆಲವು ಗಂಟೆಗಳ ಕಾಲ ಹೋಗಿ ವಾಪಸ್ಸು ಬಂದು ಬಿಡುತ್ತೇವೆ ಅಂತ ಹೇಳುತ್ತಾನೆ. ಅಷ್ಟು ಹೇಳಿ ಜೋಶ್ ಮತ್ತು ತನ್ನ ಸಹಪಾಠಿಯೊಂದಿಗೆ 7 ಮೀಟರ್ ಉದ್ದದ ಚಿಕ್ಕ ದೋಣಿಯಲ್ಲಿ ಇಬ್ಬರು ಸಮುದ್ರಕ್ಕೆ ಇಳಿದೇ ಬಿಡುತ್ತಾರೆ. ಆ ಒಂದು ಚಿಕ್ಕ ಬೋಟ್ ನಲ್ಲಿ ಒಂದು ರೇಡಿಯೋ, ಮೀನುಗಳನ್ನು ಹಿಡಿಯುವ ಬಾಕ್ಸ್ಗಳು, ಮೀನುಗಳನ್ನ ಹಿಡಿಯುವ ಬಲೆಗಳು ಹಾಗೂ 3 ಹೊತ್ತಿಗೆ ಆಗುವಷ್ಟು ಆಹಾರ ಮಾತ್ರ ಇತ್ತು. ಅವರು ಪ್ಲಾನ್ ಮಾಡಿದ್ದು ಸಮುದ್ರದ ಒಳಗೆ ಸುಮಾರು 10 ಕಿಲೋಮೀಟರ್ ದೂರ ಹೋಗೋದು ಮತ್ತು ವಾಪಸ್ಸು ಬರೋದು ಅಂತ. ಆದ್ರೆ ಅವರಿಬ್ಬರಿಗೂ ಮುಂದೆ 438 ದಿವಸಗಳ ಕಾಲ ಸಮುದ್ರದ ಮಧ್ಯದಲ್ಲಿ ಕಳೆಯಬೇಕಾಗುತ್ತದೆ ಅಂತ ಸ್ವಲ್ಪವೂ ಮಾಹಿತಿ ಇರಲಿಲ್ಲ. ಮೊದಲು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು. ಮೀನುಗಳು ಸಿಗುತ್ತಿದ್ದವು. ಕೆಲವೇ ಗಂಟೆಯಲ್ಲಿ ಅವರು ತಕ್ಕ ಮಟ್ಟದ ಮೀನುಗಳನ್ನ ಹಿಡಿದು ವಾಪಸ್ಸು ಆಗುವ ಭರವಸೆಯನ್ನ ಹೊಂದಿದ್ದರು. ಆದರೆ ಮರುದಿನ ಮಧ್ಯಾಹ್ನ ಆಗುತ್ತಿದ್ದ ಹಾಗೆ ಸಮುದ್ರ ತನ್ನ ಬಣ್ಣವನ್ನ ಬದಲಾಯಿಸಲು ಆರಂಭ ಮಾಡಿತ್ತು. ಜೋರಾಗಿ ಗಾಳಿ ಬೀಸಲು ಪ್ರಾರಂಭಿಸಿತ್ತು. ಆಕಾಶ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಅಲೆಗಳು ದೊಡ್ಡದಾಗಲು ಆರಂಭಿಸಿದ್ದವು. ಹೀಗೆ ಪ್ರಾರಂಭವಾಯಿತು ಒಂದು ಭಯಾನಕ ಚಂಡಮಾರುತ ಹಾಗೂ ಒಂದು ಭಯಾನಕ ಪ್ರಯಾಣ. ಈ ಚಂಡಮಾರುತ ಅಲ್ಲಿಗೆ ನಿಲ್ಲುವುದಿಲ್ಲ. ಸರಿಸುಮಾರು 2 ದಿವಸಗಳ ಕಾಲ ನಿರಂತರವಾಗಿ ಸಮುದ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಚಂಡಮಾರುತಕ್ಕೆ ಸಿಕ್ಕು ಆ 7 ಮೀಟರ್ ಚಿಕ್ಕ ದೋಣಿ ತನ್ನ ಸ್ಥಿತಿಯನ್ನ ಕಳೆದುಕೊಂಡಿತ್ತು. ಇಂಜಿನ್ ಕೂಡ ಹಾಳಾಗಿ ಹೋಗಿತ್ತು. ರೇಡಿಯೋ ಮುರಿದು ಬಿದ್ದಿತ್ತು. ಆಗ ಅವರ ಬಳಿ ಯಾವುದೇ ಸಂಪರ್ಕ ಸಾಧನವೂ ಕೂಡ ಇರಲಿಲ್ಲ. ಚಂಡಮಾರುತ ಮಾತ್ರ ಖತರ್ನಾಕ್ ಆಗಿ ಇತ್ತು. ಆದ್ರೆ ಸಮುದ್ರದ ಅಲೆಗಳು ಅವರ ದೋಣಿಯ ಮೇಲೆ ಹಾದು ಹೋಗುತ್ತಿದ್ದವು. ತಮ್ಮ ಜೀವವನ್ನ ಉಳಿಸಲು ತಾವು ಹಿಡಿದಿದ್ದ ಆ ಎಲ್ಲ ಮೀನುಗಳನ್ನ ಸಮುದ್ರಕ್ಕೆ ಚೆಲ್ಲುತ್ತಾರೆ. ಹೀಗೆ ಮಾಡುವುದರಿಂದ ಮಾತ್ರ ತಮ್ಮ ದೋಣಿ ಸ್ವಲ್ಪ ಹಗುರವಾಗಿ ಮುಳುಗದ ಹಾಗೆ ನೋಡಬಹುದಾಗಿತ್ತು. ಆದಷ್ಟು ಬೇಗ ಚಂಡಮಾರುತ ನಿಂತರೆ ತಾವಿಬ್ಬರು ಬೇಗ ತಮ್ಮ ಹಳ್ಳಿಗೆ ಹೋಗಬೇಕೆಂದು ಇಬ್ಬರು ನಿರ್ಧಾರ ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಮನುಷ್ಯ ಬಯಸೋದೊಂದು ಆಗೋದೊಂದು. ಪ್ರಕೃತಿಯ ಮುಂದೆ ಮನುಷ್ಯನ ಆಟ ಎಂದು ನಡೆಯಲು ಸಾಧ್ಯವೇ ಇಲ್ಲ. ಇವರಿಬ್ಬರಿಗೆ ಗೊತ್ತಿಲ್ಲದ ಹಾಗೆ ಆ ಚಂಡಮಾರುತ ಇವರ ಚಿಕ್ಕ ದೋಣಿಯನ್ನ 430 ಕಿಲೋಮೀಟರ್ ದೂರದಷ್ಟು ಸಮುದ್ರದ ಒಳಗೆ ತಂದು ಬಿಟ್ಟಿತ್ತು. ಎಲ್ಲಿ ನೋಡಿದರೂ ನೀರೇ ನೀರು. ಪೆಸಿಫಿಕ್ ಮಹಾಸಮುದ್ರದ ಮಧ್ಯೆ ಇವರ ದೋಣಿ ನಿಂತಿತ್ತು.
ಚಂಡಮಾರುತದ ನಂತರ ಸಮುದ್ರವೇನೋ ಶಾಂತವಾಗಿತ್ತು. ಆದ್ರೆ ಇವರಿಬ್ಬರಿಗೂ ಈಗ ಪ್ರಾರಂಭವಾಗಿತ್ತು ಅಸಲಿ ಯುದ್ಧ. ತಾವು ತಂದಿದ್ದ ಊಟ ಮುಗಿದು ಹೋಗಿತ್ತು. ಕುಡಿಯುವ ನೀರಿಗಂತೂ ಅವರು ಮಳೆಯ ನೀರನ್ನೇ ಅವಲಂಬಿಸಬೇಕಾಗಿತ್ತು. ತಮ್ಮ ಹಸಿವನ್ನ ನೀಗಿಸಲು ಅವರು ಸಮುದ್ರದ ಮೇಲೆ ಹಾರುತ್ತಿದ್ದ ಪಕ್ಷಿಗಳನ್ನ ಹಿಡಿದು ತಿನ್ನಬೇಕಾಗಿತ್ತು. ಅಷ್ಟೇ ಅಲ್ಲದೆ ಸಮುದ್ರದ ನೀರಿನಲ್ಲಿ ಸಿಕ್ಕ ಮೀನುಗಳನ್ನು ಹಾಗೂ ಇತರೆ ಸಮುದ್ರ ಜೀವಿಗಳನ್ನ ತಿಂದು ಬದುಕಬೇಕಾಗಿತ್ತು. ಜೋಶ್ ಏನೋ ಇದರಲ್ಲಿ ಅನುಭವ ಹೊಂದಿದ್ದ. ಆದ್ರೆ ಎಜೆಕ್ವೆಲ್ ಆರೋಗ್ಯ ಮಾತ್ರ ದಿನದಿಂದ ದಿನಕ್ಕೆ ಹಾಳಾಗಲು ಪ್ರಾರಂಭಿಸಿತ್ತು. ಆದ್ರೆ ಹಾಗೋ ಹೀಗೋ ಮಾಡಿ ಅವನು ಕೂಡ ಜಾರ್ಜ್ ಜೊತೆ 4 ತಿಂಗಳ ಕಾಲ ಹೋರಾಟವನ್ನ ಮುಂದುವರಿಸುತ್ತಾನೆ. ಹಸಿವನ್ನ ನೀಗಿಸಿಕೊಂಡು, ಬಿಸಿಲನ್ನ ಸಹಿಸಿಕೊಂಡು, ಕಷ್ಟವನ್ನ ಅನುಭವಿಸಿಕೊಂಡು ಹಾಗೋ ಹೀಗೋ 4 ತಿಂಗಳು ಕಳೆದೇ ಬಿಟ್ಟಿದ್ದ. ಆದ್ರೆ ಅವನ ದೇಹ ಮಾತ್ರ ಅವನಿಗೆ ಮುಂದೆ ಸಾಥ್ ಕೊಡುವುದಿಲ್ಲ. ಜೋಶ್ ತನ್ನ ಸಹಪಾಠಿಯನ್ನು ಬದುಕಿಸಲು ಸರ್ವ ಪ್ರಯತ್ನವನ್ನ ಮಾಡುತ್ತಾನೆ. ಆದ್ರೆ ಅದು ಕೂಡ ಸಾಧ್ಯವಾಗುವುದಿಲ್ಲ. ಮುಂದೊಂದು ದಿನ ಸಾಯಂಕಾಲ ಸಮಯದಲ್ಲಿ ಎಜೆಕ್ವೆಲ್ ಸಮುದ್ರದ ಹಾಗೆಯೇ ಶಾಂತವಾಗಿ ಅವನ ದೇಹ ತಣ್ಣಗಾಗಿ ಹೋಗಿತ್ತು. ಅವನ ಜೀವ ಪಕ್ಷಿ ಹಾರಿ ಹೋಗಿತ್ತು. ಜೋಶ್ ಅವನ ಸಹಪಾಠಿಯ ದೇಹವನ್ನ ಸಮುದ್ರಕ್ಕೆ ಸಮರ್ಪಿಸಬೇಕಾಗಿತ್ತು. 4 ತಿಂಗಳ ಕಾಲ ಅವನ ಜೊತೆ ಕಾಲ ಕಳೆದಿದ್ದ ಜೋಶ್ ಈಗ ಆ ಶಾಂತ ಮಹಾಸಾಗರದಲ್ಲಿ ಒಬ್ಬಂಟಿಯಾಗಿದ್ದ. ಆದ್ರೆ ಜೋಶ್ ಇನ್ನು 9 ತಿಂಗಳ ಕಾಲ ಈ ಸಮುದ್ರದ ಮಧ್ಯದಲ್ಲಿ ಕಳೆಯಬೇಕಾಗುತ್ತದೆ ಅಂತ ಗೊತ್ತಿರಲಿಲ್ಲ. ಜೋಶ್ ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ನೀರೇ ನೀರು. ಯಾವುದೇ ದಡದ ಭರವಸೆ ಇಲ್ಲ. ಯಾವುದೇ ದಿಕ್ಕು ಕಾಣುತ್ತಿರಲಿಲ್ಲ. ಯಾವ ಕಡೆ ಹೋಗಬೇಕೆನ್ನುವುದು ಗೊತ್ತಾಗುತ್ತಿರಲಿಲ್ಲ. ಆದ್ರೆ ಬದುಕಬೇಕೆನ್ನುವ ಛಲ ಮಾತ್ರ ಕಡಿಮೆ ಆಗಿರಲಿಲ್ಲ. ಹೀಗೆ ದಿನ ಕಳೆಯಲು ಆರಂಭವಾಗಿದ್ದವು. ಜೋಶ್ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗಲು ಪ್ರಾರಂಭಿಸಿತು. ಕಾರಣ ಅವನ ದೇಹ ಕೂಡ ಅವನಿಗೆ ಸಾಥ್ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ದೇಹದಲ್ಲಿ ಕೇವಲ ಮೂಳೆಗಳು ಕಾಣಲು ಆರಂಭಿಸಿದ್ದವು. ಶಕ್ತಿ ಸಂಪೂರ್ಣವಾಗಿ ಕುದುರಿ ಹೋಗಿತ್ತು. ಪ್ರತಿದಿನ ರಾತ್ರಿ ಮಲಗುವಾಗ ಇದು ನನ್ನ ಕೊನೆಯ ದಿನ ಅಂತಾನೆ ಮಲಗುತ್ತಿದ್ದ. ಆದ್ರೆ ಬೆಳಗ್ಗೆ ಎದ್ದಾಗ ಮತ್ತೆ ನೀಲಿ ಆಕಾಶ, ನೀಲಿ ಸಮುದ್ರವನ್ನ ಕಂಡು ಹತಾಶನಾಗುತ್ತಿದ್ದ. ಆದ್ರೆ ಅವನಲ್ಲಿ ಈಗಲೂ ಭರವಸೆ ಹುಟ್ಟಿಸಿದ್ದು ಅವನ 8 ವರ್ಷದ ಆ ಮಗು. ಅವಳನ್ನ ಭೇಟಿ ಮಾಡಲು ತಾನು ಬದುಕಬೇಕೆನ್ನುವ ಛಲ ಅವನಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು. ಹೀಗೆ 6 ತಿಂಗಳು ಕಳೆದು ಹೋಗುತ್ತವೆ. ಒಂದು ದಿನ ಮಧ್ಯಾಹ್ನ ಸುಮಾರು 1 ಗಂಟೆಗೆ ತನ್ನ ಚಿಕ್ಕ ದೋಣಿಯಲ್ಲಿ ಮಲಗಿದ್ದ ಜೋಶ್ಗೆ ದೂರದಲ್ಲಿ ಏನೋ ಒಂದು ವಿಚಿತ್ರ ಶಬ್ದ ಕೇಳಿ ಬರುತ್ತದೆ. ಕಣ್ಣು ತೆರೆದು ನೋಡಿದಾಗ ದೂರದಲ್ಲಿ ಒಂದು ದೊಡ್ಡ ಹಡಗು ಹೋಗುವುದು ಅವನಿಗೆ ಗೋಚರಿಸುತ್ತದೆ. ಜೋಶ್ ಹೃದಯ ಜೋರಾಗಿ ಬಡಿಯಲು ಆರಂಭಿಸುತ್ತದೆ. ಕೂಗಲು ಕೂಡ ಶಕ್ತಿ ಇರಲಿಲ್ಲ. ಏಳಲು ದೇಹದಲ್ಲಿ ಪವರ್ ಕಡಿಮೆಯಾಗಿ ಹೋಗಿತ್ತು. ಆದರೂ ತನ್ನ ಬದುಕಿಗಾಗಿ ಜೋಶ್ ಎದ್ದು ಆ ಹಡಗಿನ ಕಡೆ ಕೈ ಮಾಡಿ ಕೂಗುತ್ತಾನೆ, ಚೀರುತ್ತಾನೆ. ತನ್ನ ಬಳಿ ಇದ್ದ ಒಂದು ಚಿಕ್ಕ ಬಟ್ಟೆಯನ್ನ ಹಿಡಿದು ತೋರಿಸುತ್ತಾನೆ. ಆದ್ರೆ ದುರಾದೃಷ್ಟ, ಆ ಹಡಗು ಮತ್ತು ಆ ಹಡಗಿನಲ್ಲಿದ್ದ ಯಾರು ಕೂಡ ಜೋಶ್ನನ್ನ ನೋಡೋದಿಲ್ಲ. ಎಷ್ಟು ಕೂಗಿದರೂ ಅವನ ಮುಂದೆ ಆ ಹಡಗು ಮುಂದೆ ಹೋಗುತ್ತದೆ, ಕಣ್ಮರೆಯಾಗಿ ಹೋಗುತ್ತದೆ. ತನ್ನ ಕಣ್ಣು ಮುಂದನೆ ತನ್ನ ಭರವಸೆ ಕಣ್ಮರೆಯಾಗಿದ್ದನ್ನ ಕಂಡು ಜೀವನದ ಮೇಲೆ ಭರವಸೆಯೇ ಹೊರಟು ಹೋಗುತ್ತದೆ. ಜೋಶ್ ಜೀವನದಲ್ಲಿದ್ದ ಆ ಕೊನೆಯ ಒಂದು ಭರವಸೆಯನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದ, ಹತಾಶನಾಗಿ ಬಿಟ್ಟಿದ್ದ. ಹೀಗೆ ಮುಂದೆ 11 ತಿಂಗಳ ಕಾಲ ಕಳೆದು ಹೋಗುತ್ತವೆ. ಜೋಶ್ 8,500 ಕಿಲೋಮೀಟರ್ ದೂರದಷ್ಟು ಪೆಸಿಫಿಕ್ ಮಹಾಸಾಗರದಲ್ಲಿ ಅಜ್ಞಾತ ಸ್ಥಳದಲ್ಲಿ ತೇಲಾಡುತ್ತಿದ್ದ. ಅದು 2014 ಜನವರಿ 30ನೇ ತಾರೀಕು. ಜಾಶ್ ಇನ್ನೇನು ತನ್ನ ಕೊನೆಯ ಕ್ಷಣಗಳನ್ನ ಕಳೆಯುತ್ತಿದ್ದ. ಹೌದು, ಅವನು ಹೆಚ್ಚು ಕಡಿಮೆ ಕಣ್ಣು ಮುಚ್ಚಿ 1.5 ದಿವಸಗಳೇ ಆಗಿ ಹೋಗಿದ್ದವು. ಆಗ ಅವನು ಸ್ವಲ್ಪ ಕಣ್ಣು ತೆರೆದು ನೋಡಿದಾಗ ಅವನ ದೋಣಿಯ ಸುತ್ತಮುತ್ತ ಕೆಲವೊಂದು ಒಣಗಿದ ತೆಂಗಿನಕಾಯಿಗಳು ಕಂಡು ಬರುತ್ತವೆ. ಇದನ್ನು ನೋಡುತ್ತಿದ್ದ ಹಾಗೆ ಜಾಶ್ಗೆ ಹೊಸದೊಂದು ಜೋಶ್ ತುಂಬಿತ್ತು. ಅವನ ಪ್ರಕಾರ ಅಕ್ಕಪಕ್ಕದಲ್ಲಿ ಎಲ್ಲಿಯೋ ಸಮುದ್ರದ ದಡ ಇರಬೇಕೆಂದು ಅವನಿಗೆ ಗೊತ್ತಾಗುತ್ತದೆ. ಹೌದು, ಕಣ್ಣು ಬಿಟ್ಟು ನೋಡಿದಾಗ ಅವನಿಗೆ ಸ್ವಲ್ಪ ದೂರದಲ್ಲಿಯೇ ಒಂದು ಚಿಕ್ಕ ದ್ವೀಪ ಕಂಡಿತ್ತು. ತಕ್ಷಣವೇ ಆ ದೋಣಿಯಿಂದ ಹಾರಿ ಹಾಗೋ ಹೀಗೋ ಕೈಕಾಲು ಹೊಡೆದು ಸ್ವಲ್ಪ ಹೊತ್ತು ಈಜಿ ಆ ದ್ವೀಪವನ್ನ ಮುಟ್ಟಿದ್ದ. ಆಗ ಅವನಿಗೆ ಜೀವನದಲ್ಲಿ ಹೊಸದೊಂದು ಜೀವ ಸಿಕ್ಕ ಹಾಗೆ ಆಗಿತ್ತು. ಅಷ್ಟು ಈಜಿ ದಡ ಮುಟ್ಟುವುದರಲ್ಲಿ ಅವನಿಗೆ ಸುಸ್ತಾಗಿ ಹೋಗಿತ್ತು. ಹಾಗೆಯೇ ಕಣ್ಣು ಮುಚ್ಚಿಬಿಟ್ಟಿದ್ದ. ಮುಂದೆ 3-4 ಗಂಟೆ ನಂತರ ಆ ದ್ವೀಪದಲ್ಲಿ ಕೆಲವರು ಯಾರೋ ವ್ಯಕ್ತಿ ಮಲಗಿದ್ದಾನೆ ಅಂತ ಅವನನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವನನ್ನ ಎಬ್ಬಿಸಿ ನೀರು ಕೊಟ್ಟು ಊಟ ಕೊಟ್ಟು ಅವನನ್ನ ಬದುಕಿಸುತ್ತಾರೆ. 60 ಕೆಜಿ ಇದ್ದ ಜಾಶ್ ಈಗ ಕೇವಲ 28 ಕೆಜಿ ಆಗಿ ಹೋಗಿದ್ದ. ಅವನ ದೇಹದಲ್ಲಿ ಮಾಂಸವೇ ಇರಲಿಲ್ಲ, ಕೇವಲ ಶರೀರದಲ್ಲಿ ಮೂಳೆಗಳು ಮಾತ್ರ ಕಾಣುತ್ತಿದ್ದವು. ಹೌದು ಸ್ನೇಹಿತರೆ, ಜಾಶ್ ಕೊನೆಗೆ ಸಿಕ್ಕಿದ್ದು ಆಸ್ಟ್ರೇಲಿಯಾ ಹತ್ತಿರ ಇದ್ದಂತಹ ಮಾರ್ಷಲ್ ಐಲ್ಯಾಂಡ್ ನಲ್ಲಿ. ಜಾಶ್ ನ ಕುಟುಂಬ ಅವನನ್ನು ಮರ್ತೇ ಬಿಟ್ಟಿತ್ತು. ಅವನು ಸಮುದ್ರದಲ್ಲಿ ಸಾವನ್ನಪ್ಪಿರಬಹುದಂತ ಸುಮ್ಮನಾಗಿ ಬಿಟ್ಟಿದ್ದರು. ಆದ್ರೆ ಜಾಶ್ ಮಾರ್ಷಲ್ ಐಲ್ಯಾಂಡ್ ನಲ್ಲಿ ಸಿಕ್ಕ ಒಂದು ತಿಂಗಳು
ತಿಂಗಳ ನಂತರ ಅವನ ಕುಟುಂಬಕ್ಕೆ ಜಾಶ್ ಬದುಕಿರುವ ಸುದ್ದಿ ಸಿಗುತ್ತದೆ. ಮುಂದೆ ಜಾಶ್ ತನ್ನ 9 ವರ್ಷದ ಮಗಳನ್ನ ಕೊನೆಗೆ ಭೇಟಿಯಾಗುತ್ತಾನೆ. ಅವಳ ನಗುವೆ ಅವನ ಬದುಕಿ ಬರುವುದಕ್ಕೆ ಸಾಧ್ಯವಾಗಿತ್ತು ಅಂತ ಜಾಶ್ ಒಂದು ಸಂದರ್ಶನದಲ್ಲಿ ಕೊನೆಗೆ ಹೇಳಿಕೊಳ್ಳುತ್ತಾನೆ. ನೋಡಿದಿರಾ ಸ್ನೇಹಿತರೆ, ಮನುಷ್ಯ ಧೈರ್ಯ ಮಾಡಿದರೆ, ದೃಢ ನಿರ್ಧಾರ ಮಾಡಿದರೆ ಎಂತಹ ಸಮುದ್ರವನ್ನೇ ಗೆಲ್ಲಬಹುದು ಅನ್ನುವುದಕ್ಕೆ ಇದೊಂದು ಸತ್ಯ ಘಟನೆಯಾಗಿದೆ. ಚಿಕ್ಕ ಚಿಕ್ಕ ಮಾತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಇಂತಹ ವಿಡಿಯೋಗಳಿಂದ ಪ್ರೇರಿತಗೊಳ್ಳಬಹುದು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ಹಾಗಾದ್ರೆ ಈ ಒಂದು ಘಟನೆ ನಿಮ್ಗೆ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.